ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿರುವ ಕೆಎಂಸಿ ಆಸ್ಪತ್ರೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನದ ಮುನ್ನ ಇಂದು ಕ್ಯಾನ್ಸರ್ ಕುರಿತಾದ ಜಾಗೃತಿ ಕಾರ್ಯಕ್ರಮ ಮತ್ತು ಸಂವಾದ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನದ ಮುನ್ನ ಸಾರ್ವಜನಿಕರಿಗೆ ಕ್ಯಾನ್ಸರ್ ಕುರಿತಾದ ಜಾಗೃತಿ ಕಾರ್ಯಕ್ರಮ ಮತ್ತು ಕ್ಯಾನ್ಸರ್ ಬರುವುದಕ್ಕೂ ಮುನ್ನ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಕುರಿತಾಗಿ ಆಸ್ಪತ್ರೆಯ ಸಭಾಂಗಣದಲ್ಲಿ ಇಂದು ಕ್ಯಾನ್ಸರ್ ಕುರಿತಾದ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಕ್ಯಾನ್ಸರ್ ತಜ್ಞರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಕೆಎಂಸಿ ಆಸ್ಪತ್ರೆಯ ಕ್ಯಾನ್ಸರ್ ರೋಗ ಶಸ್ತ್ರಚಿಕಿತ್ಸಾ ಸಲಹಾ ತಜ್ಞರಾದ ಡಾಕ್ಟರ್ ಹರೀಶ್ ಇ ಮಾತನಾಡಿ, ಕ್ಯಾನ್ಸರ್ ಎಂಬುದು ಇಂದು ವಿಶ್ವದಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತಿರುವ ಮಾರಕ ಕಾಯಿಲೆ. ಅದರಲ್ಲೂ ಭಾರತದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಮಂಗಳೂರು, ಗೋವಾ, ಕರಾವಳಿ ಪ್ರದೇಶಗಳಲ್ಲಿ ಗರ್ಭಕೋಶದ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್ಗಳು ಹೆಚ್ಚಾಗಿ ಕಂಡುಬರುತ್ತಿದೆ ಎಂದು ಹೇಳಿದರು. ಇದರ ಜೊತೆಗೆ ಮನುಷ್ಯನಲ್ಲಿ ಕಂಡುಬರುವ ಕ್ಯಾನ್ಸರ್ಗಳ ಕುರಿತಾಗಿ ಮಾಹಿತಿಯನ್ನು ನೀಡಿದ್ರು. ಇಲ್ಲಿ ನೋಡಿದ್ರೆ ಕ್ಯಾನ್ಸರ್ ಆಲ್ ಓವರ್ ದ ವರ್ಲ್ಡ್ ಇಟ್ ಈಸ್ ಆನ್ ಅನ್ ಇನ್ಕ್ರೀಸಿಂಗ್ ಪ್ರಿವೆಲೆನ್ಸ್. ಪ್ರತಿದಿನ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಇಂಡಿಯಾದಲ್ಲಿ ನೋಡಿದೆ ದಟ್ ಈಸ್ ನೋಡಿ ಡಾರ್ಕ್ ಕಲರ್ಡ್ ಇಸ್ ಮೀನ್ಸ್ ದ ಇಂಡಿಯನ್ ಕ್ಯಾನ್ಸರ್ ರೇಟ್ ಗ್ರೋತ್ ಆಫ್ ಕ್ಯಾನ್ಸರ್ ರೇಟ್ ಈಸ್ ವೆರಿ ಹೈ. ಸೊ ಇಫ್ ಯು ಕ್ಯಾನ್ ಸಿ ಹಿಯರ್ ಅವರ್ ವೇರ್ Mangalore, Kerala, Goa, in this area there are several common cancers, stomach cancer, breast cancer, all these cancers are in a higher incidence. So mortality is also coming up each year. ಪ್ರತಿ ವರ್ಷವೂ ನಮಗೆ ಕ್ಯಾನ್ಸರಿಂದ ಆಗೋ ಡೆತ್ಸ್ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಯು ಕ್ಯಾನ್ ಸಿ ಇಯರ್ every year from 2004 to now, every year the incidence and the prevalence of cancer is going up. ಇನ್ನು ಕ್ಯಾನ್ಸರ್ ಸಲಹಾ ತಜ್ಞರಾದ ಡಾಕ್ಟರ್ ಸಾನ್ಯೋ ಡಿಸೋಜಾ ಮಾತನಾಡಿ, ಕ್ಯಾನ್ಸರ್ಗಳು ಹೇಗೆ ಬರ್ತದೆ, ಅದರ ಲಕ್ಷಣಗಳು ಹೇಗಿರುತ್ತೆ ಎಂಬುದನ್ನು ತಿಳಿಸಿಕೊಟ್ರು. ಧೂಮಪಾನ ಹೆಚ್ಚಾಗಿ ಮಾಡುವುದರಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ಗಳು ಕಂಡುಬರುತ್ತದೆ. ಇನ್ನು ಕ್ಯಾನ್ಸರ್ ಎಂಬುದು ಶೀಘ್ರದಲ್ಲಿ ಪತ್ತೆ ಮಾಡಿದಲ್ಲಿ ಬೇಗ ಗುಣಪಡಿಸಬಹುದು ಮತ್ತೆ ಯಾವುದೇ ರೀತಿಯಲ್ಲಿ ಕಾಣಿಸಿಕೊಳ್ಳದ ಹಾಗೆ ತಡೆಗಟ್ಟಬಹುದು ಎಂದು ಹೇಳಿದ್ರು. ಮನುಷ್ಯನಲ್ಲಿ ಯಾವುದೇ ರೀತಿಯ ಸಣ್ಣ ಕಾಯಿಲೆಗಳು ಕೂಡ ಕಂಡುಬಂದರೂ ವೈದ್ಯರನ್ನು ಭೇಟಿಯಾಗಬೇಕು ಎಂದು ಹೇಳಿದ್ರು ಮತ್ತು ಕ್ಯಾನ್ಸರ್ಗಳಿಗೆ ಇರುವಂತಹ ಚಿಕಿತ್ಸೆಗಳ ಕುರಿತಾಗಿ ಮಾಹಿತಿಯನ್ನ ನೀಡಿದ್ರು. 40% of the cancers are caused by tobacco, directly or indirectly are caused by tobacco, 40%. ಮತ್ತೆ ಇನ್ನೊಂದು ನೋಡೋದಾದರೆ 25% ಕ್ಯಾನ್ಸರ್ಸಿಗೆ ಏನು ಕಾರಣ ಅಂತ ಗೊತ್ತಿರುವುದಿಲ್ಲ. ಓಕೆ, ಸೊ ಹೆಚ್ಚಾಗಿ ನಮಗೆ ಕ್ಯಾನ್ಸರಿಗೆ ಕಾರಣ ಅಂತ ಗೊತ್ತಿರುತ್ತೆ, ಹಾಗಾಗಿ ತಡೆಗಟ್ಟಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಕೆಲವೊಂದು ಕ್ಯಾನ್ಸರ್ಸ್ ಏನು ಮಾಡಿದ್ರು ಬರುತ್ತೆ, ಅಂದರೆ ನಮಗೆ ಕಾರಣ ಗೊತ್ತಿಲ್ಲ. ಮತ್ತು ಇನ್ನೊಂದು ನೋಡಿದರೆ ಅಲ್ಲಿ ಈಗ ಡಾಕ್ಟರ್ ಹರೀಶ್ ಹೇಳಿದ ಹಾಗೆ 15% ಒಬೆಸಿಟಿ, ಬೊಜ್ಜು, ಅತಿಯಾದ ತೂಕದಿಂದ ಆಗುವಂಥ ಕ್ಯಾನ್ಸರ್ಗಳಿವೆ. ಬಳಿಕ ಸಾರ್ವಜನಿಕರ ನಡುವೆ ಸಂವಾದ ಕಾರ್ಯಕ್ರಮಗಳು ನಡೆಯಿತು. ಸಾರ್ವಜನಿಕರ ಪ್ರಶ್ನೆಗಳಿಗೆ ತಜ್ಞರು ಕೂಡ ಸರಿಯಾದ ಮಾಹಿತಿಯನ್ನ ನೀಡಿದ್ರು. ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದರೆ ಒಂದು ಚಾನ್ಸಸ್ ಉಂಟು ಅಂತೇಳಿ ಹೇಳುವಂಥದ್ದು ಕೇಳಿದೆ. ಈಗ ಒಂದು ಎರಡು ವಿಚಾರ ಒಂದು ಸ್ಲೈಡ್ಸಲ್ಲಿ ನೋಡಿದಾಗಾಯಿತು. ಒಂದು ಬ್ಲಡ್ ಚೆಕಪ್ ಮಾಡುವ ಟೈಮ್ನಲ್ಲಿ ನಾರ್ಮಲಿ ಕೆಲವು PSA ಅಂತ ಹೇಳುವಂಥದ್ದು ಏನೋ ಒಂದು ಟೆಸ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಲೇಡೀಸ್ ರಿಲೇಟೆಡ್ ಒಂದು ವ್ಯಾಕ್ಸಿನೇಷನ್ ಕೂಡ ಇದೆ ಅಂತೇಳಿ. ಈ ರೀತಿದ್ದು ಇದೆರಡು ಅಥವಾ ಇನ್ಯಾವುದಾದ್ರೂ ಇದೆಯಾ ಅಂತ ಒಂದು ಸ್ವಲ್ಪ ಹೈಲೈಟ್ ಮಾಡ್ಬೋದಾ? ಆ್ಯಕ್ಚುಲಿ ಬ್ಲಡ್ ಟೆಸ್ಟಿಂದ ಕ್ಯಾನ್ಸರ್ ಕಂಡುಹಿಡಿಯುವುದಾದರೆ ನಾನು ಹೇಳಿದೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ ಗಂಡಸರಲ್ಲಿ ಕಂಡು ಬಂದಿರುವಂಥದ್ದು, ಅಂದರೆ ಏಜ್ ರಿಲೇಟೆಡ್, ಅಂದರೆ ಏಜ್ ಜಾಸ್ತಿ ಆಗುವಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಇರುವ ಚಾನ್ಸಸ್ ಇರ್ತದೆ. ಸೊ ಅದನ್ನು ಕಂಡುಹಿಡಲಿಕ್ಕೆ PSA ಟೆಸ್ಟ್ ಅಂತ ಉಂಟು. ಸೊ ನಿಮ್ಮ ಕ್ವಶನ್ ಬೇರೆ ಯಾವುದಾದ್ರೂ ಕ್ಯಾನ್ಸರಿಗೆ ಆ ಥರ ಟೆಸ್ಟ್ ಉಂಟಾ ಅಂತ, ಅದಕ್ಕೆ ಆನ್ಸರ್ ಇಲ್ಲ. ಓಕೆ, ಸೊ ಹಾಗಾಗಿ ಇದು ಪ್ರಾಸ್ಟೇಟ್ ಕ್ಯಾನ್ಸರಿಗೆ PSA ಅಂತ ಒಂದು ಸ್ಕ್ರೀನಿಂಗ್ ಟೆಸ್ಟ್. ಓಕೆ, ಯಾರಾದರೂ ಏನಾದರೂ ತೊಂದರೆಯಿಂದ ಬಂದರೆ
ಅಂಥವರಿಗೆ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಲಿವರ್ ಕ್ಯಾನ್ಸರ್ ಉಂಟಾ ಅಂತ ಕಂಡುಹಿಡಲಿಕ್ಕೆ ಅದೆಲ್ಲ ಬೇರೆ ಟೆಸ್ಟ್ ಉಂಟು, ಬ್ಲಡ್ ಟೆಸ್ಟಲ್ಲಿ. ಆದರೆ ಕ್ವಶನ್ ಏನಂದರೆ, ಈಗ ನಾರ್ಮಲ್ ಇದ್ದವರೊಬ್ಬರು ಅವರ ಬಾಡಿಯಲ್ಲಿ ಕ್ಯಾನ್ಸರ್ ಉಂಟಾ ಅಂತ ಕಂಡುಹಿಡಲಿಕ್ಕೆ ಏನಾದರೂ ಬ್ಲಡ್ ಟೆಸ್ಟ್ ಉಂಟಾ ಅಂತ, ಅದು ಖಾಲಿ ಇರೋದು ಪ್ರಾಸ್ಟೇಟಿಗೆ. ಓಕೆ. ನಂತರ ಕ್ಯಾನ್ಸರ್ ಇದ್ದಂತಹ ರೋಗಿಗಳು ಈ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೆಎಂಸಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ಇರುವಂತಹ ಚಿಕಿತ್ಸೆಗಳು ಮತ್ತು ಅವರು ಪಡೆದುಕೊಂಡ ಚಿಕಿತ್ಸೆಗಳ ಅನುಭವವನ್ನು ಹಂಚಿಕೊಂಡ್ರು. ಏನು ಭಯ ಅಂತ ಅನಿಸಿಲ್ಲ. ಆಮೇಲೆ ಸೀದಾ ಬಂದು ಆಪ್ರೇಷನ್ ಇದಾಯಿತು. ನಾನು ಅದೆಲ್ಲ ಏನೇನು ಇನ್ಸ್ಟ್ರೂಮೆಂಟಲ್ಲಿ ಫಿಕ್ಸ್ ಮಾಡೋದೆಲ್ಲ ನೋಡ್ತಾನೆ ಇದ್ದೆ ನಾನು. ಸೊ 3:30 ನನಗೆ ನೋಡಿದೆ ನೆನಪು, ಅದೆಲ್ಲ ನೋಡಿದೆ. ಆಮೇಲೆ ನನಗೆ ಮತ್ತೆ ರಾತ್ರಿ ಎಚ್ಚರ ಆದಾಗ ರಾತ್ರಿ 9:30 ಆಗಿತ್ತು ಹೆಚ್ಚು ಕಮ್ಮಿ. ಆನಂತರ ಆಪ್ರೇಷನ್ ಎಲ್ಲ ಆಯಿತು. ನೆಕ್ಸ್ಟು ಬ್ಯಾಗ್ ಹಾಕಿ ಬೆಳಿಗ್ಗೆ ನೋಡ್ತೀನಿ, ಬ್ಯಾಗ್ ಹಾಕಿದರು. ಬ್ಯಾಗ್ ಹಾಕಿ ನನಗೆ ಇನ್ನೇನು ಮಾಡೋದು, 3.5 ತಿಂಗಳು ಒಂದು ಬ್ಯಾಗ್ ಹಾಕಿಟ್ಟಿದ್ರು. ಆಮೇಲೆ ಅಕ್ಟೋಬರಲ್ಲಿ ಮತ್ತೆ ಅದನ್ನು ಕ್ಲೋಸರ್ ಮಾಡಬೇಕು ಅಂತೇಳಿ ಹರೀಶ್ ಸರ್ ಮತ್ತೆ ಕರೆದ್ರು. ಆವಾಗ ಅಕ್ಟೋಬರಲ್ಲಿ ಮತ್ತೆ ಬಂದು ಅಡ್ಮಿಟ್ ಆದೆ. ಟೋಟಲ್ ಈ ಆಸ್ಪತ್ರೆ ಸುಮಾರು ಒಂದು 80 ದಿನ ನಾನು ಇಲ್ಲಿ ಅಡ್ಮಿಟ್ ಆಗಿದ್ದೆ. ಆಮೇಲೆ ಬ್ಯಾಗನ್ನು ಕ್ಲೋಸ್ ಮಾಡಿ ಇದು ಟ್ರೀಟ್ಮೆಂಟೆಲ್ಲ ಇದು ಮಾಡಿ ನನಗೆ ನಾರ್ಮಲ್ ಇದಾಗಿದ್ದೀನಿ. ಈ ಒಂದು ಇದಕ್ಕೆ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಂತಂದರೆ ಈ ಎಲ್ಲ ಡಾಕ್ಟ್ರುಗಳ ಶ್ರಮ, ಹಾಗೆ ನರ್ಸ್ಗಳು ಮತ್ತು ತಾಂತ್ರಿಕ ಮತ್ತು ತಾಂತ್ರಿಕೇತರ ಸಿಬ್ಬಂದಿಯವರ ಶ್ರಮ ಇಲ್ಲಿ ಸ್ಮರಿಸಬೇಕಾಗ್ತದೆ. ನಾನು ಬರ್ಬೇಕಾದ್ರೆ ಇಲ್ಲಿ ಹಾಸ್ಪಿಟ್ಲಿಗೆ ಫಸ್ಟ್ ಹಿಂಗೆ ಕೈ ಮುಗ್ದು ಹೊರಡ ಬಂದೆ, ದೇವಸ್ಥಾನ ಅಂತ. ಯಾಕಂದರೆ ದೇವಸ್ಥಾನ ಇದು ಹಾಸ್ಪಿಟಲ್ ಒಂದು ದೇವಸ್ಥಾನ. ದೇವರು ಇದು ನಮಗೆ ಕಣ್ಮುಂದೆ ನಾವು ದೇವ್ರು ಯಾವತ್ತೂ ನೋಡಿರಲ್ಲ. ದೇವರು ಅಂದರೆ ಡಾಕ್ಟರೇ ನಮಗೆ ದೇವರು. ನಾನು ಬಂದು ಡಾಕ್ಟರಿಗೆಲ್ಲ ಕೇಳಿ ಅವ್ರ ಜೊತೆ ಆಪೋಸಿಟ್ ಕೂತ್ಕೊಂಡೆ. ಹರೀಶ್ ಅವ್ರದ್ದು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಈ ಥರ ಎಲ್ಲ ಮಾಡಿದೆ ಸರ್, ಡೋಂಟ್ ಟೆನ್ಷನ್, ಏನೂ ಇದು ಏನೂ ಪ್ರಾಬ್ಲಮ್ ಆಗೋಲ್ಲ, ಒಳ್ಳೆ ಆಪರೇಷನ್ ಸರ್ಜರಿ ಮಾಡ್ತೀನಿ ಅಂತಂದರು. ನನ್ನ ತಾಯಿಗೆ ಒಳ್ಳೆ ಸರ್ಜರಿ ಆಯಿತು. ಇವಾಗ ತುಂಬ ಕ್ಯೂರೇಬಲ್ ಇದ್ದಾರೆ, ಆರಾಮುಂಟು. ನೀವು ಇಲ್ಲಿ ಮಂಗಳೂರು ಸೈಡಲ್ಲೇ ಹೇಗೆ ಒಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಿರೋ, ಅದರ ಥ್ರೂ ಅವರ್ ಡಿಸ್ಟ್ರಿಕ್ಸ್ ಎಲ್ಲ ಕಡೆಯೂ ಒಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ಟರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ನನ್ನದೊಂದು ರಿಕ್ವೆಸ್ಟು. ಯಾಕಂತಂದರೆ ನಾವು ಹೋಗಿ ಎಲ್ಲ ಕಡೆ ಹೋಗಿ ಪಬ್ಲಿಸಿಟಿ ಮಾಡೋಕ್ಕೋಗಲ್ಲ. ನಮಗೆ ಈ ವೇ ಆಫ್ ಟಾಕಿಂಗ್ ಹೇಗೆ ಮಾತಾಡ್ಬೇಕಂತ ಗೊತ್ತಿರಲ್ಲ. ಡಾಕ್ಟರ್ಸ್ಗಳು ಈ ಥರ ಒಂದು ಒಳ್ಳೆ ಗುಡ್ ಸ್ಟಾಫ್ ಇರ್ತಾರೆ. ಅವ್ರು ಹೋಗಿ ಅಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಪೀಪಲ್ಸಿಗೆಲ್ಲ ಈ ಥರ ಸಜೆಸ್ಟ್ ಮಾಡಿದರೆ ತುಂಬ ಜನ ಜೀವಗಳನ್ನ ಸೇವ್ ಆಗ್ಬೋದು ಅಂತ ನನ್ನೊಂದು ರಿಕ್ವೆಸ್ಟು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಶಾಂತ್ ಭಟ್, ಕ್ಯಾನ್ಸರ್ ರೋಗದ ವಿಕಿರಣ ತಜ್ಞ ಡಾಕ್ಟರ್ ಪಿಯು ಸಕ್ಸೇನಾ, ಡಾಕ್ಟರ್ ಹರ್ಷ ಪ್ರಸಾದ್, ಡಾಕ್ಟರ್ ಕಾರ್ತಿಕ್ ಕೆಎಸ್, ಡಾಕ್ಟರ್ ವಿದ್ಯಶ್ರೀ ಕಾಮತ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.